2021-22ನೇ ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉಪ್ಪಿನಂಗಡಿ ವೇದಶಂಕರ ನಗರ ಶ್ರೀರಾಮ ಶಾಲೆಯ ವಿದ್ಯಾರ್ಥಿನಿ ಕೃಷ್ಣಪ್ರಿಯಾ 625ರಲ್ಲಿ 624 ಅಂಕ ಪಡೆದುಕೊಂಡು ರಾಜ್ಯದಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಕೃಷ್ಣಪ್ರಿಯರವರು ಕನ್ನಡ 125, ಇಂಗ್ಲಿಷ್ 99, ಹಿಂದಿ 100, ಗಣಿತ 100, ವಿಜ್ಞಾನ 100, ಸಮಾಜ ವಿಜ್ಞಾನ 100 ಅಂಕ ಪಡೆದುಕೊಂಡಿದ್ದಾರೆ. ಬಜತೂರು ಗ್ರಾಮದ ಕುವೆಚ್ಚಾರು ನಿವಾಸಿ ಉಪ್ಪಿನಂಗಡಿ ಮಾನಸ ಕ್ಲಿನಿಕ್ನ ವೈದ್ಯ ಡಾಕ್ಟರ್ ಸಂತೋಷ್ ಕುಮಾರ್ ಕೆಎಸ್ ಹಾಗೂ ಆತೂರಿನ ಮಾನಸ ಕ್ಲಿನಿಕ್ ವೈದ್ಯೆ ಡಾಕ್ಟರ್ ವಾಣಿ ಸಂತೋಷ್ ಅವರ ಪುತ್ರಿ. ಮಗಳ ಸಾಧನೆಯ ಬಗ್ಗೆ ಡಾಕ್ಟರ್ ಸಂತೋಷ್ ಕೆಎಸ್ ಹೇಳಿದ್ದು ಹೀಗೆ. ಹಾಗೆ ಇವಳಿಗೆ ಇಷ್ಟು ಮಾರ್ಕ್ ಬಂದದಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಮತ್ತು ಅವಳ ಮನೆಯಲ್ಲಿದೆ ತುಂಬ ಅಂತೇಳಿ ಇಡೀ ದಿನ ಅಂತೇಳಿ ಓದ್ತಾ ಇರಲಿಲ್ಲ. ಬೆಳಿಗ್ಗೆ ಮಾಮೂಲಿ ಬೇಗ ಯೂಶ್ವಲಿ ಎಲ್ಲರೂ ಬೇಗ ಎದ್ದು ಓದ್ತಾಯಿದ್ರು. ಹಾಗೇನು ಮಾಮೂಲಿ ಒಂದು 6-6:30 ಎದ್ದು ಓದ್ತಾ ಇದ್ಲು ಅಷ್ಟೇ. ಮತ್ತು ರಾತ್ರಿ ತುಂಬ ಹೊತ್ತು ಓದ್ತಾ ಇದ್ಲು. ಮತ್ತು ಬರೀ ಓದು ಮಾತ್ರ ಅವಳು ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ, ಬೇರೆ ಕೂಡ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಹಾಗೆ ಇಷ್ಟು ಮಾರ್ಕ್ ಬಂದದ್ದಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ನಾವು ಓದೋ ವಿಷಯದಲ್ಲಾಗಲಿ, ಓದೋ ವಿಷಯ ಅಂತಲ್ಲ, ಯಾವುದರಲ್ಲಿ ಆದರೂ ಮಕ್ಕಳಿಗೆ ಒತ್ತಡ ಅಂತ ಹಾಕೋದಿಲ್ಲ. ಅವರಿಗೆ ಖುಷಿ ಬಂದಾಗೆ ಓದ್ತಾಯಿದ್ರು. ಮತ್ತು ಓದಬೇಕು, ಒಳ್ಳೆ ಮಾರ್ಕ್ ತೆಗಿಬೇಕು ಅಂತ ಹೀಗೆ ಹೇಳ್ತಾಯಿದ್ರು ಹೊರತು ಒತ್ತಡ ಯಾವುದರಲ್ಲೂ ಹಾಕಲಿಲ್ಲ. ಮತ್ತು ಮಾರ್ಕ್ಸ್ ಕೂಡ ಅಥವಾ ಇಷ್ಟೇ ಬರಬೇಕು, ಫಸ್ಟ್ ರ್ಯಾಂಕೇ ಬರಬೇಕು, ಸೆಕೆಂಡ್ ರ್ಯಾಂಕೇ ಬರಬೇಕು, ಯಾವತ್ತೂ ಒತ್ತಡ ಹಾಕಲಿಲ್ಲ. ಒಂದಷ್ಟು ಸಾಕು, ನಮಗೆ ಖುಷಿ ಇರ್ತದೆ ಅಂತೇಳಿ. ಅದೇ ಅವಳಿಗೆ ಮೆಡಿಕಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಉಂಟು. ಹಾಗೆ ಅದರಲ್ಲೇ ಮುಂದೆ ಹೋಗೋದು ಅಂತೇಳಿ. ಮತ್ತು ನೋಡಬೇಕು ಇನ್ನು ನೆಕ್ಸ್ಟ್ ಸೆಕೆಂಡ್ PUC ಎಲ್ಲ ಹೇಗೆ ಆಗ್ತದೆ ಅಂತೇಳಿ, ಎಕ್ಸಾಮ್ ಎಲ್ಲ ನೀಟೆಲ್ಲ ಅದರ ಮೇಲೆ ಡಿಪೆಂಡ್ ಆಗಿ ಮತ್ತೆ ಡಿಸೈಡ್ ಮಾಡೋದು. 624 ಅಂಕ ಗಳಿಸಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಗಳಿಸಿದ ಕೃಷ್ಣಪ್ರಿಯರವರು ತಮ್ಮ ಹರ್ಷವನ್ನು ತೋರ್ಪಟ್ರು. ನನಗೆ ಇಂಗ್ಲೀಷ್ ವಿಷಯದಲ್ಲಿ 1 ಮಾರ್ಕ್ ಕಳ್ಕೊಂಡೆ ನಾನು. ಹಾಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಮಾರ್ಕ್ ಬರ್ತದೆ ಅಂತ. ನನಗೆ ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಶಾಲೆಯಲ್ಲಿ ಕೂಡ ಎಲ್ಲ ಶಿಕ್ಷಕರು ಒಳ್ಳೆ ಮಾರ್ಗದರ್ಶನ ಕೊಡ್ತಿದ್ರು. ಮತ್ತು ಓದುವ ವಿಷಯದಲ್ಲಿ ಕೂಡ ಅಷ್ಟೇ, ನನಗೆ ಯಾವುದೇ ಡೌಟ್ಸ್ ಬಂದರೆ ಕೂಡ ಅಮ್ಮನ ಹತ್ರ ಕೇಳಿದರೆ ಹೇಳ್ತಿದ್ರು. ಹಾಗೆ ಎಲ್ಲ ಟೀಚರ್ಸ್ನವ್ರು ಕೂಡ ಏನೋ ಡೌಟ್ಸ್ ಬಂದರೆ ಎಲ್ಲ ಅದನ್ನು ಅಲ್ಲೇ ಕ್ಲಿಯರ್ ಮಾಡಿಬಿಡ್ತಿದ್ರು. ಹಾಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣದಿಂದ ನನಗೆ ಇಷ್ಟು ಮಾರ್ಕ್ಸ್ ತೆಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೇನೆ. ಹಾಗೆ ನನಗೆ ಕಲಿಸಿದಂಥ ಎಲ್ಲ ಟೀಚರ್ಸ್ನವರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಕಾನ್ಸಂಟ್ರೇಟ್ ಕೊಟ್ಟಿದ್ದೆ ಓದೋದಕ್ಕೆ. ಹಾಗೆ ಓದೋದನ್ನು ಹೊರತುಪಡಿಸಿ ಬೇರೆ ವಿಷಯಗಳಿಗೆ ಕೂಡ ತುಂಬ ಅಂದರೆ ಗಮನ ಕೊಡ್ತಾ ಇದ್ದೆ. ಬರೀ ಓದೋದ್ರಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿರಲಿಲ್ಲ. ಹಾಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಗಮನ ಕೊಡ್ತಿದ್ದೆ. ಹಾಗೆ ನನ್ನ ಮ್ಯಾಥ್ಸ್ ನನ್ನ ತುಂಬ ಇಷ್ಟದ ವಿಷಯ, ಅದನ್ನು ತುಂಬ ಹೆಚ್ಚು ಕಾನ್ಸಂಟ್ರೇಟ್ ಕೊಟ್ಟು ಕಲಿತಿದ್ದೆ. ಹಾಗೆ ಉಳಿದ ವಿಷಯಕ್ಕೆ ಕೂಡ ಅಷ್ಟೇ, ರಾತ್ರಿ ಹೆಚ್ಚು ಹೊತ್ತು ಓದ್ತಿದ್ದೆ. ಹಾಗೆ ಮತ್ತು ಆ ದಿನ ಮಾಡಿದ ಪಾಠವನ್ನು ಅವತ್ತೇ ಓದ್ತಿದ್ದೆ. ಹೀಗಾಗಿ ನನಗೆ ತುಂಬ ಹೆಲ್ಪ್ ಆಯ್ತಿದ್ದು ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ. ಬೇಸರ ಅಂತ ಇಲ್ಲ. ಆ್ಯಕ್ಚುಲಿ ನಾನು ಮಿಸ್ಟೇಕ್ ಮಾಡಿದ್ದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬೇಸರ ಏನಿಲ್ಲ, ಈಗ ಸಿಕ್ಕಿದ್ದಕ್ಕೆ ಖುಷಿ ಉಂಟು. ಶಿಕ್ಷಕರೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಶಾಲೆಯಲ್ಲಿ HM ಆಗಿರ್ಬೋದು, ಹಾಗೆ ಎಲ್ಲ ಟೀಚರ್ಸ್ನವರು ಕೂಡ ತುಂಬ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಅವರು ಆಗಾಗ ಹೇಳ್ತಾ ಇದ್ದರು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಂದು 600 ಕ್ರಾಸ್ ಆಗಬೇಕು, ಹಾಗೆಲ್ಲ ಹೇಳ್ತಾ ಇದ್ದರು. ಹೀಗಾಗಿ ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮುಂದೆ ಸೈನ್ಸ್ ತಗೊಂಡಿದ್ದೇನೆ, PCMB. ನೀಟ್ ಬರಿಬೇಕು ಅಂತಿದ್ದೇನೆ, ಡಾಕ್ಟರ್ ಆಗಬೇಕು ಅಂತ ಉಂಟು. ಹೇಗಾಗ್ತದೆ ನೋಡುತ್ತೀನಿ. ಶಾಲಾ ಸಂಚಾಲಕ UG ರಾಧ ಮಾತನಾಡಿ, ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯು ಒಳ್ಳೆಯ ಸಾಧನೆ ಮಾಡಬಹುದೆಂಬುದನ್ನು ಕೃಷ್ಣಪ್ರಿಯಾ ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಈ ಬಾರಿಯ SSLC ಫಲಿತಾಂಶ ರಾಜ್ಯದಲ್ಲಿ ಒಳ್ಳೆಯದಾಗಿ ಬಂದಿದೆ. ಅದೇ ರೀತಿ ನಮ್ಮ ಶ್ರೀರಾಮ ಶಾಲೆಯಲ್ಲಿ ಕೂಡ ನಾವು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೇವೆ. ನಮ್ಮ ಶಾಲೆಗೆ ದಾಖಲಾಗುವ ಮಕ್ಕಳನ್ನು ಒಂದು ಸಂಸ್ಕಾರಯುತ ಪ್ರಜೆಯಾಗಿ ಮಾಡಬೇಕು ಅಂತೇಳುವ ದೃಷ್ಟಿಯಲ್ಲಿ ನಮ್ಮ ಸಂಸ್ಥೆ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾಯಿದೆ. ಈ ಬಾರಿ ರಿಸಲ್ಟ್ ನಮಗೆ ಒಂದು ತೃಪ್ತಿ ತಂದಿದೆ. ನಮ್ಮ ಶಾಲೆಯಲ್ಲಿ ಈ ಬಾರಿ 11 ಡಿಸ್ಟಿಂಕ್ಷನು, 28 ಫಸ್ಟ್ ಕ್ಲಾಸ್ ಬಂದಿದೆ. ಅದರಲ್ಲಿ ಕೃಷ್ಣಪ್ರಿಯಾ KS ರಾಜ್ಯಕ್ಕೆ ದ್ವಿತೀಯ ಸ್ಥಾನಿಯಾಗಿ ಅಂದರೆ 624 ಅಂಕಗಳನ್ನು ಗಳಿಸುವ ಮೂಲಕ ಒಂದು ಕನ್ನಡ ಮಾಧ್ಯಮ ಶಾಲೆಯ ಒಂದು ವಿದ್ಯಾರ್ಥಿನಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಕೃಷ್ಣಪ್ರಿಯಾ ಬಗ್ಗೆ ಉಲ್ಲೇಖಿಸಬೇಕು ಅಂತೇಳಿದರೆ, ಶಾಲೆಯಲ್ಲಿ ನಡೆಸುವಂತಹ ಎಲ್ಲ ಶೈಕ್ಷಣಿಕೇತರ ಚಟುವಟಿಕೆಗಳು, ಯಕ್ಷಗಾನ ತರಬೇತಿ ಇರ್ಬೋದು, ಭರತನಾಟ್ಯ ಇರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ಸಾಹಿತ್ಯ ಸಂಘ ಇರ್ಬೋದು, ಮುಂತಾದ ಕ್ಷೇತ್ರಗಳಲ್ಲಿ ಕೂಡ
ಅವಳು ಒಳ್ಳೆ ಗಣನೀಯವಾದ ಸಾಧನೆಯನ್ನು ಮಾಡಿದ್ದಾಳೆ. ಬರೀ ಶಿಕ್ಷಣಕ್ಕೆ ಒತ್ತು ಕೊಡದೆ ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ ಕೂಡ ಮುಂಚೂಣಿಯಲ್ಲಿದ್ದಂತಹ ವಿದ್ಯಾರ್ಥಿನಿ. ಅವಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಶಿಶಿರ್ ಎಸ್ ದೇವಾಡಿಗ 616 ಅಂಕಗಳನ್ನು ಗಳಿಸುವ ಮೂಲಕ ಅವನು ಕೂಡ ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾನೆ. ಆ ಹುಡುಗ ಕೂಡ ಸಂಗೀತ ಇರ್ಬೋದು, ಭಜನೆ ಇರ್ಬೋದು, ಇನ್ನಿತರ ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲೂ ಕೂಡ ಒಳ್ಳೆಯ ರೀತಿ ಭಾಗವಹಿಸುವ ಮೂಲಕ ಬರೀ ಶಿಕ್ಷಣ ಮಾತ್ರ ಅಲ್ಲ, ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ, ಬೆಳವಣಿಗೆಗೆ ಶಾಲೆ ಯಾವುದೆಲ್ಲ ಪ್ರೋತ್ಸಾಹಗಳನ್ನು ನೀಡ್ತಾ ಇತ್ತು ಅದರೆಲ್ಲರ ಸದುಪಯೋಗವನ್ನು ಪಡ್ಕೊಂಡಂತಹ ಮಕ್ಕಳು ಇವರು. ಶಿಶಿರ್ ಎಸ್ ದೇವಾಡಿಗನಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ 10 ವರ್ಷಗಳಿಂದ ಶ್ರೀರಾಮ ಶಾಲೆ ಬೇರೆ ಬೇರೆ ಮಜಲುಗಳಲ್ಲಿ ತನ್ನ ಸಾಧನೆಗಳನ್ನು ಮಾಡ್ತಾಯಿದೆ. ಈ ವರ್ಷ ಕೂಡ ಒಂದು ಉಲ್ಲೇಖನೀಯ ಅಂಶ ಅಂತ ಹೇಳಿದರೆ, ಇನ್ನಿಬ್ಬರು ಮಕ್ಕಳು ಕಳೆದ ಬಾರಿ ಉತ್ತರ ಪ್ರದೇಶದಿಂದ ಬಂದಂತಹ ಹಿಂದಿ ಭಾಷಿಕ ಮಕ್ಕಳು ಉಜಾಲ ಮತ್ತು ಉಮಂಗ್ ಅಂತ ಹೇಳುವಂಥ ಇಬ್ಬರು, ಅವರು ಕಳೆದ ಬಾರಿ 9ನೇ ತರಗತಿಗೆ ನಮ್ಮ ಶಾಲೆಗೆ ದಾಖಲಾತಿಗೊಂಡರು. ಅವರಿಗೆ ಕನ್ನಡದ ಅಕ್ಷರಾಭ್ಯಾಸ ಇಲ್ಲ ಆಯಿತು, ಕನ್ನಡ ಮಾತನಾಡಲಿಕ್ಕೆ ಗೊತ್ತಿಲ್ಲ ಆಯಿತು. ಅವರಿಗೆ ಕನ್ನಡದ ಅಕ್ಷರಾಭ್ಯಾಸವನ್ನು ಮಾಡಿಸುವ ಜೊತೆಗೆ ಕನ್ನಡ ವಿಭಾಗದಲ್ಲಿ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಅವರನ್ನು SSLC ಪರೀಕ್ಷೆಗೆ ತಯಾರು ಮಾಡಿ ಉಜಾಲ 80% ಮತ್ತು ಉಮಂಗ್ 86% ಮಾರ್ಕ್ಗಳನ್ನು ಗಳಿಸುವ ಮೂಲಕ ನಮ್ಮ ಶಾಲೆಯ ಒಂದು ಶೈಕ್ಷಣಿಕ ಗುಣಮಟ್ಟಕ್ಕೆ ಸಾಕ್ಷಿಯಾಗಿ ಹೊರಹೊಮ್ಮಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಎಲ್ಲ ಸಾಧನೆಯ ಹಿಂದೆ ನಮ್ಮ ಒಂದು ಪರಿಪೂರ್ಣವಾಗಿ ಒಂದು ಕಾರ್ಯತತ್ಪರತೆಯಿಂದ ಕೆಲಸ ಮಾಡುವಂಥ ಶಿಕ್ಷಕರ ತಂಡ ಇದೆ. ಅವರಿಗೂ ಕೂಡ ಸಂಚಾಲಕ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೂ ಕೂಡ ಶೈಕ್ಷಣಿಕವಾಗಿ ನಮ್ಮ ಶಾಲೆ ಇನ್ನಷ್ಟು ಉತ್ತಮ ಸಾಧನೆಗಳನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಪುತ್ತೂರು ಮುನ್ನಡೆಸ್ತಾ ಇರುವ ರಾಜ್ಯದ ಹೆಮ್ಮೆಯ ವಿದ್ಯಾಸಂಸ್ಥೆಗಳು: ಅಂಬಿಕಾ CBSE ವಿದ್ಯಾಲಯ, ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ, ಅಂಬಿಕಾ ವಸತಿಯುತ ಪದವಿ ಪೂರ್ವ ವಿದ್ಯಾಲಯ, ಅಂಬಿಕಾ ಪದವಿ ಮಹಾವಿದ್ಯಾಲಯ. ಸುಸಜ್ಜಿತ ವ್ಯವಸ್ಥೆಗಳಿರುವ ಅಪೂರ್ವ ವಿದ್ಯಾಸಂಸ್ಥೆಗಳು. ದೇಶಪ್ರೇಮ, ಸಂಸ್ಕೃತಿ, ಸಂಸ್ಕಾರಗಳನ್ನ ವಿದ್ಯಾರ್ಥಿಗಳಲ್ಲಿ ತುಂಬುವ ವಿಶಿಷ್ಟ ತಾಣ. ಅತ್ಯುತ್ತಮ ವಿಜ್ಞಾನ ಪ್ರಯೋಗಾಲಯಗಳು, ಅನುಭವಿ ಉಪನ್ಯಾಸಕರು, CET, JEE, ನೀಟ್ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿತ್ಯ ತರಬೇತಿ, ಪ್ರತಿನಿತ್ಯ ಯೋಗ ಮತ್ತು ಧ್ಯಾನ, AC ತರಗತಿ ಹಾಗೂ ಈಜುಕೊಳ ಹೊಂದಿರುವ ಪುತ್ತೂರಿನ ಮೊದಲ ವಿದ್ಯಾಸಂಸ್ಥೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.